ಹೃದಯ ಹಾಗೂ ಶ್ವಾಸಕೋಶದ ಸಂಬಂಧಿ ಸಮಸ್ಯೆ ಹೊಂದಿದ್ದ 1.5 ವರ್ಷದ ಹೆಣ್ಣು ಮಗುವಿಗೆ ಅಪರೂಪದ ಶಸ್ತ್ರಚಿಕಿತ್ಸೆ ಮೂಲಕ ಇಂಡಿಯನ್ ಆಸ್ಪತ್ರೆಯ ವೈದ್ಯರು ಮರುಜೀವ ನೀಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇಂಡಿಯನ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಹೃದ್ರೋಗ ತಜ್ಞ ಯೂಸುಫ್, ಹೆಣ್ಣು ಮಗುವೊಂದಕ್ಕೆ ಹುಟ್ಟಿನಿಂದಲೇ ಹೃದಯ ಶ್ವಾಸಕೋಶಿ ಸಂಬಂಧ ಸಮಸ್ಯೆ ಇದ್ದು ರಕ್ತನಾಳಗಳ ತೊಂದರೆಯಿಂದ ಬಳಲುತ್ತಿದ್ದ ಮಗು ಆಸ್ಪತ್ರೆಗೆ ದಾಖಲಾಗಿತ್ತು. ತೀವ್ರವಾದ ಉಸಿರಾಟ ತೊಂದರೆಯಿಂದಾಗಿ ದೇಹದಲ್ಲಿರುವ ರಕ್ತ ನೀಲಿ ಬಣ್ಣಕ್ಕೆ ತಿರುಗಿ ಮಗುವಿಗೆ ಬೆಳವಣಿಗೆ ಕುಂಠಿತವಾಗಿತ್ತು. ಇದೀಗ ಮಗು ಚೇತರಿಸಿಕೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಮಕ್ಕಳ ಚಿಕಿತ್ಸೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅಲಿ, ನವಜಾತ ಶಿಶು ತಜ್ಞ ಡಾಕ್ಟರ್ ಅಭಿಷೇಕ್, ಡಾಕ್ಟರ್ ಸಿದ್ಧಾರ್ಥ್, ಡಾಕ್ಟರ್ ಮದನ್ ಮೊದಲಾದವರು ಭಾಗಿಯಾಗಿದ್ದರು. ಕರ್ನಾಟಕದಲ್ಲಿ ಫಸ್ಟ್ ಶುರು ಮಾಡಿದ್ದು ಮಂಗಳೂರಲ್ಲಿ ಏನೂ ಕೂಡ ಅದಕ್ಕೊಂದು ದೊಡ್ಡ ಸೆಂಟರ್ ಆಗಿದೆ. ಅದಕ್ಕೆ ನಮ್ಮ ಇಂಡಿಯನ್ ಹಾಸ್ಪಿಟಲ್ ಬರಬೇಕು ಅಂತ ನಮ್ಮ ಮೈ ಬ್ರದರ್ ಇಸ್ ಆಲ್ಸೋ ಪೀಡಿಯಾಟ್ರಿಷಿಯನ್ ಅಲಿಕುಂಡೆ, and we have a good pediatric team. Intensivist Dr. Arun is there, and we have Abhishek, neonatologist is there. ಮಕ್ಕಳು ಮಾತ್ರ ನೋಡೋದು ಫಸ್ಟ್ ನೋಡಿ ಆ ಸೆಂಟ್ರಲ್ಲಿ ಒಂದು ಪೀಡಿಯಾಟ್ರಿಕ್ ಕಾಲೇಜ್ ಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಅದೀಗ ಶುರು ಮಾಡಿ ಮತ್ತು ನಾವು ಜುಲೈಯಲ್ಲಿ ಕೋವಿಡ್ ಟೈಮಲ್ಲಿ ಒಂದು ಬೇಬಿ ಬಂದು ಆ ಟೈಮಲ್ಲಿ ಒಂದು ಕಾಂಗ್ರೆಸ್ ಕನ್ಯೆ ಬಂದು ಅವಾಗ ನಾವು ಬ್ಯಾಂಗ್ಳೂರು ಕಳಿಸಿ ಬೇಡ, ನಾವು ಇಲ್ಲೇ ಮಾಡೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ TAPB ಹೆಸರು ಕಾಯಿಲೆ ಎಲ್ಲ ಆಟದ ಎಲ್ಲ ಯೂಶಲಿ ಆಕ್ಸಿಜನ್ ಕ್ಯಾರಿಯಿಂಗ್ ಬ್ಲಡ್ ಒಂದು ಕಡೆ ಹೋಗಬೇಕು, ಅದು ಹೋಗ್ತಾ ಇಲ್ಲ, ಅದು ಉಲ್ಟಾ ಸೈಡ್ ಹೋಗ್ಬೇಕು. ಅದು 1 ವರ್ಷ ಏಜ್ ಮಕ್ಕಳಿಗೆ ಅದು ಆಪರೇಷನ್ ಮಾಡಿ ಭಾಳ ಚಾಲೆಂಜಿಂಗ್ ಕೇಸ್. ಎರಡನೇದು ಅದು ಕಾಸ್ಟ್ ಕೂಡಿ ಒಂದು 2 ಲಕ್ಷ ಜಾಸ್ತಿ ಆಗ್ತದೆ. ಆ ಟೈಮಲ್ಲಿ ನಾವು ಅದು ಅವರಿಗೆ ಆಫರ್ ಮಾಡಿದ್ವಿ, ನೋಡೋಣ ಈಗ ಕೋವಿಡಲ್ಲಿ ಅವರು ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗೋದು ಕೂಡ ಇರಲಿ, ನಾವು ಈ ಸಿದ್ಧಾರ್ಥ್ ಜಾಯಿಂಟ್ ವಿತ್ ಅಸ್ ವಿ ವಿಲ್ ಟ್ರೈ ಅಂತ ಹೇಳಿ ನಾವು ಅವರಿಗೆ ಕಾನ್ಫಿಡೆನ್ಸ್ ಕೊಟ್ಟು ನಾವು